ಕೊರಟಗೆರೆ ಪಟ್ಟಣದಲ್ಲಿ ಜನತಾ ಜಲಧಾರೆ ರಥದ ವೇದಿಕೆ ಕಾರ್ಯಕ್ರಮ. ಕೊರಟಗೆರೆ ಕ್ಷೇತ್ರದ 2023ರ ಜೆಡಿಎಸ್ ಅಭ್ಯರ್ಥಿ PR ಸುಧಾಕರ್ ಲಾಲ್ ಕಾಂಗ್ರೆಸ್ ನಾಯಕರ ಆಮಿಷ ಮತ್ತು ಒತ್ತಡಕ್ಕೆ ಮಣಿಯುವ ಪ್ರಶ್ನೆಯೇ ಇಲ್ಲ. ಕೊರಟಗೆರೆ ಕ್ಷೇತ್ರದ ಜನಸಾಮಾನ್ಯರ ಒಡನಾಡಿ ನಮ್ಮ PR ಸುಧಾಕರ್ ಲಾಲ್. ಮಾಜಿ ಸಿಎಂ HD ಕುಮಾರಸ್ವಾಮಿ ಅಧಿಕೃತವಾಗಿ ವೇದಿಕೆಯಲ್ಲಿ ಘೋಷಣೆ. ಕರ್ನಾಟಕ ರಾಜ್ಯದ ನೀರಾವರಿ ಯೋಜನೆ ಜನತಾ ಜಲಧಾರೆಯ ಉದ್ದೇಶ. ಜನತಾ ಜಲಧಾರೆ ವೇದಿಕೆ ಕಾರ್ಯಕ್ರಮದಲ್ಲಿ 6,000ಕ್ಕೂ ಅಧಿಕ ಜನ ಉಪಸ್ಥಿತಿ. PR ಸುಧಾಕರ್ ಲಾಲ್ 2023ರ ಚುನಾವಣೆಯಲ್ಲಿ ಶಾಸಕನಾಗಿ ಗೆಲ್ಲುವುದು ಖಚಿತ. ಯಶಸ್ವಿಯಾಗಿ ಪೂರ್ಣಗೊಂಡ ಜನತಾ ಜಲಧಾರೆ ರಥಯಾತ್ರೆ ವೇದಿಕೆ ಕಾರ್ಯಕ್ರಮ. 3 ಬಾರಿ ಜಿಲ್ಲಾ ಪಂಚಾಯತ್ ಸದಸ್ಯ, 2013ರಲ್ಲಿ ಶಾಸಕನಾಗಿ 5 ವರ್ಷ ಸೇವೆ ಸಲ್ಲಿಸಿರುವ ಬಡ ಜನರ ಒಡನಾಡಿ 2018ರ ವಿಧಾನಸಭೆ ಚುನಾವಣೆಯಲ್ಲಿ ಸೋತರೂ ಸಹ ಬಡ ಜನರ ಸೇವೆಯನ್ನು ಮಾಡುತ್ತಿರುವ PR ಸುಧಾಕರ್ ಲಾಲ್ ಕೊರಟಗೆರೆ ಕ್ಷೇತ್ರದ ನಿಜವಾದ ಜನನಾಯಕ ಎಂದು ಮಾಜಿ ಪ್ರಧಾನಿ HD ದೇವೇಗೌಡ ಬಣ್ಣಿಸಿದರು. ಕೊರಟಗೆರೆ ಪಟ್ಟಣದ ಪಟ್ಟಣ ಪಂಚಾಯತ್ ಆವರಣದಲ್ಲಿ ಜಾತ್ಯತೀತ ಜನತಾದಳ ಪಕ್ಷದ ವತಿಯಿಂದ ಬುಧವಾರ ಏರ್ಪಡಿಸಲಾಗಿದ್ದ ಜನತಾ ಜಲಧಾರೆ ರಥಯಾತ್ರೆಯ ವೇದಿಕೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಕರ್ನಾಟಕ ರಾಜ್ಯದ ರೈತಾಪಿ ವರ್ಗ ಸಂಕಷ್ಟದ ಸ್ಥಿತಿಗೆ ತಲುಪಿದ್ದಾರೆ. ಎತ್ತಿನಹೊಳೆ ಯೋಜನೆಯ ಕಾಮಗಾರಿ ತೂಗಿಗತ್ತಿ ಮೇಲೆ ನಿಂತಿದೆ. ಕರ್ನಾಟಕ ರಾಜ್ಯದ ರೈತರಿಗೆ ಸಮರ್ಪಕ ನೀರಾವರಿ ಯೋಜನೆ ರೂಪಿಸುವುದೇ ಜನತಾ ಜಲಧಾರೆಯ ಉದ್ದೇಶ. ರೈತಾಪಿ ವರ್ಗ ಮತ್ತು ಬಡ ಜನರ ಅಭಿವೃದ್ಧಿಗೆ ಸದಾ ಚಿಂತಿಸುವ ಪ್ರಾದೇಶಿಕ ಪಕ್ಷಕ್ಕೆ ನಿಮ್ಮೆಲ್ಲರ ಸಹಕಾರ ಇರಲಿ ಎಂದು ತಿಳಿಸಿದರು. ಈ ವ್ಯಕ್ತಿಯ ಎಲ್ಲ ಗುಣಗಳನ್ನು ನಾನು ಸೂಕ್ಷ್ಮವಾಗಿ ಗಮನಿಸಿದ್ದೇನೆ. ಪಕ್ಷನಿಷ್ಠೆಗೆ ತಂದೆ ಆದಂತಹ ಒಂದು ಕೊಡುಗೆ, ಕಮಿಟ್ಮೆಂಟ್ ಇದೆ. ಒಬ್ಬ ಸಾಮಾನ್ಯ ಕುಟುಂಬದಿಂದ ಬಂದಂತ ಲಾಲವರು ಈ ಕ್ಷೇತ್ರದಲ್ಲಿ ಕಳೆದ ಸಾರಿ ಸೋತಿದ್ದಾರೆ. ಅದಕ್ಕೆ ಅನೇಕ ಕಾರಣಗಳಿವೆ. ಆದರೂ ಜಗತ್ತಿಲ್ಲ, ಅಷ್ಟೇ ನಿಷ್ಠೆಯಿಂದ ನಾನು ಕುಮಾರಣ್ಣವರ ಕಾರ್ಯಕ್ರಮದಲ್ಲಿ ನಿಂತು ಹೋರಾಟ ಮಾಡಿ ನಾನು ಮತ್ತು ಅಧಿಕಾರಕ್ಕೆ ಬಂದು ಪಕ್ಷಕ್ಕೆ ಹೆಸರನ್ನು ತರುತ್ತೇನೆ. ಯಾವಾಗ ಇಷ್ಟು ನಮ್ಮೆಲ್ಲ ಬಂಧುಗಳನ್ನು ಸೇರಿಸಿದ್ದಾರೆ. ಅದನ್ನು ನಾನು ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಮಾತನಾಡಿ, ಕೊರಟಗೆರೆ ಕ್ಷೇತ್ರದ ಜನಸಾಮಾನ್ಯರ ಧ್ವನಿ ನಮ್ಮ PR ಸುಧಾಕರ್ ಲಾಲ್. ಕಾಂಗ್ರೆಸ್ ನಾಯಕರ ಆಮಿಷ ಮತ್ತು ಒತ್ತಡಗಳಿಗೆ ಜೆಡಿಎಸ್ ಪಕ್ಷ ಮಣಿಯುವುದಿಲ್ಲ. 2023ರ ವಿಧಾನಸಭೆ ಚುನಾವಣೆಗೆ ಕೊರಟಗೆರೆ ಕ್ಷೇತ್ರದ ಜೆಡಿಎಸ್ ಪಕ್ಷದ ಅಭ್ಯರ್ಥಿ PR ಸುಧಾಕರ್ ಲಾಲ್ ಮಾತ್ರ ಹೃದಯವಂತ ಜನಸೇವಕ. PR ಸುಧಾಕರ್ ಲಾಲ್ ಮೇಲೆ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಎಂದು ಹೇಳಿದರು. ಕಾರ್ಯಕ್ರಮ ಕೊಟ್ಟಿದ್ದೇವೆ. ದಯವಿಟ್ಟು ನಿಮ್ಮಲ್ಲಿ ಮನವಿ ಮಾಡ್ತೇನೆ, ಸುಧಾಕರ್ ಲಾಲ್ ಅವರು ಪ್ರತಿಯೊಬ್ಬ ಸಾಮಾನ್ಯ ನಾಗರಿಕರ ಜೊತೆ ಬೆರೆತು ಕೆಲಸ ಮಾಡಿಸ್ತಕ್ಕಂಥ ವ್ಯಕ್ತಿ. ಏನು ದೊಡ್ಡ ಶ್ರೀಮಂತ ಅಲ್ಲ. ನಿಮಗೆ ಯಾವಾಗ ಬೇಕಾದರೂ ನಿಮಗೆ ಸಿಗ್ತಕ್ಕಂಥ ಒಬ್ಬ ಜನನಾಯಕ, ಜನಸೇವಕ. ದಯವಿಟ್ಟು ಈ ಚುನಾವಣೆಯಲ್ಲಿ ಯಾವುದೇ ಆಮಿಷಗಳಿಗೆ ಒಳಗಾಗದೆ ಅವ್ರನ್ನ ತಾವು ಆಯ್ಕೆ ಮಾಡಿ ಕಳಿಸ್ಕೊಡಿ. ಕೆಲವರಿಗೆ ಚರ್ಚೆ ಮಾಡ್ತಾ ಇದ್ರು ನನಗೆ. ಏನು ಕಾಂಗ್ರೆಸ್ ನಾಯಕರು ಹೇಳ್ತಾ ಇದ್ದಾರೆ, ಸುಧಾಕರ್ ಲಾಲ್ಗೆ ನಾವು ಬೆಂಗಳೂರು ಮಟ್ಟದಲ್ಲಿ ಮಾತನಾಡಿ ಅವರಿಗೆ ಟಿಕೆಟೇ ಸಿಗದಾಗ ಮಾಡ್ತೀವಿ. ಇದು ಅಪಪ್ರಚಾರ ನಡೀತಿದೆ. ಆ ಪ್ರಶ್ನೆ ಇಲ್ಲ. ಇಲ್ಲಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಿದ್ದಾರೆ, ನಮ್ಮ ರಾಜ್ಯ ಘಟಕದ ಅಧ್ಯಕ್ಷರಿದ್ದಾರೆ. ಅವರಿಬ್ಬರ ಸಮ್ಮುಖದಲ್ಲಿ ಹೇಳ್ತಾ ಇದ್ದೇನೆ, ಯಾವ ಒತ್ತಡಗಳಿಗೂ ಮಣಿಯೋ ಪ್ರಶ್ನೆ ಇಲ್ಲ. ಸುಧಾಕರ್ ಲಾಲೇ ಜಾತ್ಯತೀತ ಜನತಾದಳದ ಅಭ್ಯರ್ಥಿ. ಯಾವುದೇ ಕಾರಣಕ್ಕೂ ಇಂಥ ಅಪಪ್ರಚಾರಕ್ಕೆ ಬಲಿಯಾಗಬೇಡಿ. ಬೆಳೆಸಿದ್ದೀರಿ ಇಂಥ ಒಬ್ಬ ಉತ್ತಮವಂತ ಜನಸೇವಕನಿಗೆ ತಾವು ಆಶೀರ್ವಾದ ಮಾಡಿ ಈ ಭಾಗದಲ್ಲಿರ್ತಕ್ಕಂಥ
ಬಡತನ ಏನು ಅಂತಕ್ಕಂಥದ್ದನ್ನು ನೋಡಿದ್ದೇನೆ. ಮಧುಗಿರಿ ಕ್ಷೇತ್ರದ ಬಗ್ಗೆ ನನಗೆ ಒಂದು ಕಡೆ ಇನ್ನೂ ನೋವಿದೆ. ಆ ಕ್ಷೇತ್ರದ ಜನ ಯಾವ ರೀತಿಯಲ್ಲಿ ಕರ್ನಾಟಕದ ಜೆಡಿಎಸ್ ರಾಜ್ಯಾಧ್ಯಕ್ಷ ಸಿಎಂ ಇಬ್ರಾಹಿಂ ಮಾತನಾಡಿ, ಪರಮೇಶ್ ಅಣ್ಣ, ನಿಮಗೆ ದೆಹಲಿಯ ರಾಹುಲ್ ಗಾಂಧಿಯ ಚಿಂತೆ, ನಮ್ಮ ಕುಮಾರಣ್ಣನಿಗೆ ಕರ್ನಾಟಕದ ಚಿಂತೆ. ಕೊರಟಗೆರೆ ಕ್ಷೇತ್ರದಿಂದ PR ಸುಧಾಕರ್ ಲಾಲ್ 2023ರ ಚುನಾವಣೆಯಲ್ಲಿ ಶಾಸಕನಾಗಿ ಗೆಲ್ಲುವುದು ಖಚಿತ. ಸಮಾಜದ ಎಲ್ಲಾ ವರ್ಗದ ಜನತೆಯ ಪ್ರೀತಿ ವಿಶ್ವಾಸ ಗಳಿಸಿರುವ ನಮ್ಮೆಲ್ಲರ ಜನನಾಯಕ ಸುಧಾಕರ್ಗೆ ಜಯವಾಗಲಿ ಎಂದು ಶುಭ ಹಾರೈಸಿದರು. ಇನ್ನು ಇವ್ರ MLA ಆಗೋದು 100% ಸತಸಿದ್ಧ. ಯಾಕಂದ್ರೆ ಈ ಅನೇಕ ಜನ ವೀರ ಸೇವಾ ಮುಖಂಡರುಗಳು ಸುಧಾಕರ್ ಹತ್ರ ಇರೋದು ಏನ್ ಕಮಾನ್ ಇಟ್ಕೊಂಡಿದ್ರು ಗೊತ್ತಿಲ್ಲ. ಬ್ಯಾಕ್ವರ್ಡು, ಫಾರ್ವರ್ಡು, ಬ್ರಾಹ್ಮಣರು 5 ಸಾವಿರ ಅಮಾನ್ಯರಿಲ್ಲ. ನೀವು ಆದ್ರೂ ಇವತ್ತು 1 ಲಕ್ಷ ಜನರು ಬೆಂಬಲ ಪಡ್ಕೊಂಡಿದ್ದಾರಲ್ಲ, ಸೇರಿ ಎಲ್ಲಿ ಕಷ್ಟ ಇದೆಯೋ ಅಲ್ಲಿ ಸುಧಾಕರ್ ಸ್ಪಂದಿಸ್ತಾರೆ. ಇವತ್ತು ಟಿವಿಯಲ್ಲಿ ಕೇಳಿ, ನನಗೆ ಟಿವಿಯಲ್ಲಿ ಬಂದು ಕೇಳಿ ಭಾಳ ಸಂತೋಷ ಆಯಿತು. ನಮ್ಮವರೆಲ್ಲ ಸಮಾಜದಲ್ಲಿ ಹೇಳಿದ್ದಾರೆ, ಹೋದ ಸಲ ಹೌದು ಸರ್, ನಾವು BJP ಬಿ ಟೀಮು ಅಂತೇಳಿ ನಾವು ಕಾಂಗ್ರೆಸ್ಗೆ ಕೊಟ್ಬಿಟ್ವಿ, ತಪ್ಪಾಯಿತು. ಯಾರೇ BJP ಬಿ ಟೀಮು? ಈ ದೇವೇಗೌಡರನ್ನ ಸೋಲಿಸಿದವರು ಕಾಂಗ್ರೆಸ್ನವ್ರು ಅಲ್ವೇನ್ರಿ? BJP ಅವರು ನಾವು ಅವ್ರ ಜೊತೆಗೆ ಸಂಬಂಧ ಇಟ್ಕೊಂಡು ಮುಂಡೆವ ಅವ್ರ ಜೊತೆಲಿ ಕೂತ್ಕೊಂಡು ದೇವೇಗೌಡರನ್ನ ಇಳಿಸಿದ್ದು ಯಾರು? ಪ್ರಧಾನಮಂತ್ರಿ ಪದವಿಯಿಂದ ಸೀತಾರಾಮ್ ಕೇಸರಿ ಕಾಂಗ್ರೆಸ್ ಅಲ್ವಾ? ವಾಜಪೇಯಿ ಅವತ್ತು ಬಂದಿದ್ದಕ್ಕೆ ಕಾರಣ ಕಾಂಗ್ರೆಸ್ ಅಲ್ವಾ? ಇವತ್ತು ಯಡಿಯೂರಪ್ಪ ಬರ್ಬೇಕಾದ್ರೆ ಕಾರಣ ಕಾಂಗ್ರೆಸ್ ಅಲ್ವಾ? ಒಪ್ಕೊಂಡ್ರಪ್ಪ ಸತ್ಯನ ಜನರೆದುರಿಗೆ ನೀವು. ಯಾಕಂದ್ರೆ ನಾನು ನಿತ್ಯ ನೋಡ್ತಾ ಇದ್ದೆ ಮಧುಗಿರಿ ಬಹಿರಂಗ ಸಭೆಯಲ್ಲಿ ಗೌಡ್ರು ಹೇಳೋದ, ನಾನು ಗೌಡ್ರೆ ನಿಮಗೆ ವಿಷಯ ಆಗ್ತಾ ಇದ್ದಾರೆ, ಇವರು ಸೋಲಿಸ್ತಾರೆ ಅಂತ. ಕೊರಟಗೆರೆ ಕ್ಷೇತ್ರದ ಮಾಜಿ ಶಾಸಕ PR ಸುಧಾಕರ್ ಲಾಲ್ ಮಾತನಾಡಿ, ಕರ್ನಾಟಕ ರಾಜ್ಯಕ್ಕೆ ಗ್ರಾಮ ವಾಸ್ತವ್ಯ ಮತ್ತು ಜನತಾ ದರ್ಶನ ಪರಿಚಯಿಸಿದ ಕರುನಾಡಿನ ಪ್ರಥಮ ಸಿಎಂ ನಮ್ಮ HD ಕುಮಾರಸ್ವಾಮಿ. 25,000 ಕೋಟಿ ರೈತರ ಸಾಲ ಮನ್ನಾ ಮಾಡಿದ ರೈತ ನಾಯಕ. ಕರ್ನಾಟಕದಲ್ಲಿ ಈಗ ಜಲತಾ ಜನಧಾರೆಯ ಮೂಲಕ ನೀರಾವರಿ ಯೋಜನೆಯ ಅನುಷ್ಠಾನ ಮಾಡಿ ರೈತರ ಹೃದಯದಲ್ಲಿ ಅಂತರ್ಜಲ ಭಗೀರಥ ಆಗಲಿದ್ದಾರೆ ಎಂದು ತಿಳಿಸಿದರು. ಪೇಪರಲ್ಲಿ ನೋಡ್ಬೋದಾಗಿತ್ತು, ಟಿವಿಯಲ್ಲಿ ನೋಡ್ಬೋದಾಗಿತ್ತು, ಹತ್ರ ಹೋಗಕ್ಕಾಗ್ತಿರ್ಲಿಲ್ಲ. ಆದ್ರೆ ಕುಮಾರಣ್ಣನವರು ಮುಖ್ಯಮಂತ್ರಿ ಆಗ್ತಿದ್ದಾಗನೆ ಜನತಾ ದರ್ಶನವನ್ನ ಮಾಡಿದ್ರು. ಯಾವ ಕಟ್ಟ ಕಡೆಯ ನಮ್ಮ ಜನ ಇದ್ದಾರೆ, ಅವರು ತಮ್ಮ ಸಂಕಷ್ಟಗಳನ್ನ ಹೇಳ್ಕೊಳ್ಳಿಕ್ಕೆ ಒಂದು ವೇದಿಕೆಯನ್ನ ಮಾಡಿದ್ರು ಜನತಾ ದರ್ಶನದ ಮೂಲಕ. ಹಾಗೂ ಗ್ರಾಮ ವಾಸ್ತವ್ಯವನ್ನ ಕೂಡ ಮಾಡಿದ್ರು. ಆ ನಂತರ 2ನೇ ಬಾರಿ ಆಗುವಂತಹ ಸಂದರ್ಭದಲ್ಲಿ ಒಂದು ಮಾತನ್ನ ಕೊಟ್ಟಿದ್ರು, ಏನು ಸಾಲ ಮನ್ನಾ ಮಾಡ್ತೀನಿ ನಾನು, ರೈತರ ಸಂಪೂರ್ಣ ಮನ್ನಾವನ್ನ ಮಾಡ್ತೀನಿ ನನ್ನ ಮುಖ್ಯಮಂತ್ರಿ ಆಗಿ ಮಾಡಿದ್ರೆ ಅಂತ. ದೇವರ ಅದೃಷ್ಟದಿಂದ ಅವರು ಮುಖ್ಯಮಂತ್ರಿ ಆದ್ರು. ಆದ್ರೆ ಪೂರ್ಣ ಬಹುಮತದ ಮುಖ್ಯಮಂತ್ರಿ ಆಗ್ಲಿಲ್ಲ, ಅದು ದುರಾದೈವ. ಆದ್ರೂ ಕೂಡ ಅವರು ಹಠವನ್ನ ಮಾಡಿದ್ರು. ನಾನು ಮಾತನ್ನ ಕೊಟ್ಟಿದ್ದೇನೆ ರೈತರಿಗೆ, ಆ ರೈತರ ಸಾಲವನ್ನ ನಾನು ಮನ್ನಾ ಮಾಡೇ ಮಾಡ್ತೀನಿ ಅಂತ ಹೇಳಿ ಸುಮಾರು 25,000 ಕೋಟಿಯ ಸಾಲವನ್ನ ಮನ್ನಾ ಮಾಡಿದ್ರು. ಇನ್ನು ಕಡೆಯದಾಗಿ ಈ ಬಾರಿ ಮತ್ತೆ 2023ರ ಚುನಾವಣೆ, ಈ ಚುನಾವಣೆಯಲ್ಲಿ ಇನ್ನೊಂದು ಮಾತನ್ನ ಕೊಡ್ತಾ ಇದ್ದಾರೆ. ಈ ಒಂದು ಜನತಾ ಜಲಧಾರೆ ಅಂತಕ್ಕಂಥ ಕಾರ್ಯಕ್ರಮ ಏನಿದೆ, ಇದು ಈ ರಾಜ್ಯದಲ್ಲಿರ್ತಕ್ಕಂಥ ನೀರಾವರಿ ಯೋಜನೆಗಳೇನಿದೆ, ಆ ಯೋಜನೆಗಳನ್ನ ಪೂರ್ಣಗೊಳಿಸ್ತಕ್ಕಂಥದ್ದು, ನಮ್ಮ ರೈತರ ಜಮೀನುಗಳಿಗೆ ನೀರನ್ನ ಹರಿಸ್ತಕ್ಕಂಥ ಕೊಡ್ತಕ್ಕಂಥ ಯೋಜನೆ ಇದು ಜನತಾ ಜಲಧಾರೆ ಅಂತೇಳಿ ನಾನಾದ್ರೂ ಈ ಸಂದರ್ಭದಲ್ಲಿ ಹೇಳ್ತೇನೆ. ಮತ್ತೆ ಕಡೆಯದಾಗಿ ನಾನು ಹೆಚ್ಚಿಗೆ ಮಾತಾಡ್ಲಿಕ್ಕೆ ಹೋಗೋದಿಲ್ಲ, ಎಲ್ಲ ಮುಖಂಡರುಗಳು ಮಾತಾಡಬೇಕು. ಒಂದು ವಿಚಾರವನ್ನ ಹೇಳಿ ನನ್ನ ಭಾಷಣವನ್ನ ಮುಗಿಸ್ತೇನೆ. ನಿಮ್ಮೆಲ್ಲರಿಗೂ ಕೂಡ ಕೊರಟಗೆರೆ ಕ್ಷೇತ್ರದ 6 ಹೋಬಳಿಯಲ್ಲಿ ಜನತಾ ಜಲಧಾರೆ ರಥಯಾತ್ರೆ ಯಶಸ್ವಿಯಾಗಿ ನಡೆಯಿತು. ವೇದಿಕೆಯಲ್ಲಿ ಯುವ ಜೆಡಿಎಸ್ ಘಟಕ, ಪಟ್ಟಣ ಪಂಚಾಯತ್ ಆಡಳಿತ ವರ್ಗ, ಅಲ್ಪಸಂಖ್ಯಾತ ಸಮುದಾಯ ಮತ್ತು ಯುವ ಕಾರ್ಯಕರ್ತರು ಮಾಜಿ ಪ್ರಧಾನಿ HD ದೇವೇಗೌಡ, ಮಾಜಿ ಸಿಎಂ HD ಕುಮಾರಸ್ವಾಮಿ ಮತ್ತು ಜೆಡಿಎಸ್ ರಾಜ್ಯಾಧ್ಯಕ್ಷ ಸಿಎಂ ಇಬ್ರಾಹಿಂಗೆ ಸನ್ಮಾನಿಸಿ ಗೌರವಿಸಿದರು. ಕಾರ್ಯಕ್ರಮದಲ್ಲಿ ಮಧುಗಿರಿ ಶಾಸಕ ವೀರಭದ್ರಯ್ಯ, MLC ತಿಪ್ಪೇಸ್ವಾಮಿ, ತುಮಕೂರು ಜೆಡಿಎಸ್ ಜಿಲ್ಲಾಧ್ಯಕ್ಷ
ಅಂಜಿನಪ್ಪ, ಪ್ರಧಾನ ಕಾರ್ಯದರ್ಶಿ ಮಹಾಲಿಂಗಪ್ಪ, ಜಿಲ್ಲಾ ಪಂಚಾಯತ್ ಸದಸ್ಯರಾದ ಪ್ರೇಮ ಶಿವರಾಮಯ್ಯ, ಜೆಡಿಎಸ್ ಕಾರ್ಯಾಧ್ಯಕ್ಷ ನರಸಿಂಹರಾಜು, ಯುವ ಅಧ್ಯಕ್ಷ ವೆಂಕಟೇಶ್, ಕಾರ್ಯದರ್ಶಿ ಲಕ್ಷ್ಮಣ್, ಪಟ್ಟಣ ಪಂಚಾಯತ್ ಅಧ್ಯಕ್ಷೆ ಕಾವ್ಯ, ಉಪಾಧ್ಯಕ್ಷೆ ಭಾರತಿ, ಸ್ಥಾಯಿ ಸಮಿತಿ ಅಧ್ಯಕ್ಷ ನಟರಾಜ್ ಸೇರಿದಂತೆ ಇತರರು ಇದ್ದರು. ವರದಿ ಮಂಜುನಾಥ್, MN ಕೊರಟಗೆರೆ.